ಮಂಗಳೂರು ನಗರದ ಕಸ ವಿಲೇವಾರಿ ಮಾಡುವ ತಾಣವಾದ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ನಲ್ಲಿ ತ್ಯಾಜ್ಯ ನಿರ್ವಹಣೆ ಕುರಿತು ಕಳೆದ 2 ದಿನಗಳಿಂದ ಅಧ್ಯಯನ ನಡೆಸುತ್ತಿರುವ ಗುಜರಾತಿನ ತಜ್ಞರ ತಂಡ ಕಾರ್ಯಸಾಧ್ಯತೆ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಶೀಘ್ರವೇ ಸಲ್ಲಿಸಲಿದೆ. ನಗರದ ಕಸ ವಿಲೇವಾರಿ ಮಾಡುವ ತಾಣವಾದ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ನಲ್ಲಿ ತ್ಯಾಜ್ಯ ನಿರ್ವಹಣೆ ಕುರಿತು ಕಳೆದ 2 ದಿನಗಳಿಂದ ಅಧ್ಯಯನ ನಡೆಸುತ್ತಿರುವ ಗುಜರಾತಿನ ತಜ್ಞರ ತಂಡ ತ್ಯಾಜ್ಯ ಸಂಸ್ಕರಣೆ ಜೊತೆ ವಿದ್ಯುತ್ ಉತ್ಪಾದನೆ ಈ ಕುರಿತು ಕಾರ್ಯಸಾಧ್ಯತಾ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಶೀಘ್ರವೇ ಸಲ್ಲಿಸಲಿದೆ. ಗುಜರಾತ್ನ ಅಹಮದಾಬಾದ್ನ ಎಲಬಾಬನ್ ಕಂಪನಿಯ ಇಂಜಿನಿಯರ್ಗಳ ತಂಡ ಸೋಮವಾರ ಮಧ್ಯಾಹ್ನ ಮಂಗಳೂರಿಗೆ ಆಗಮಿಸಿತ್ತು. ಅಂದು ಸಂಜೆ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ನ ಪ್ರದೇಶಕ್ಕೆ ಭೇಟಿ ನೀಡಿದ ತಂಡ ನಂತರ ಜಿಲ್ಲಾಧಿಕಾರಿಯ ಜೊತೆ ಸಭೆ ನಡೆಸಿತ್ತು. ಪಾಲಿಕೆ ಕಮಿಷನರ್ ಶಾನಡಿ ಅಜಿತ್ ಕುಮಾರ್ ಹೆಗ್ಡೆ, ಪರಿಸರದ ಇಂಜಿನಿಯರ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. 3 ದಿನಗಳ ಕಾಲ ನಗರದಲ್ಲಿ ತಂಗಲಿರುವ ತಜ್ಞರ ತಂಡ ಕಾರ್ಯಸಾಧ್ಯತೆಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದೆ.